ನಮಸ್ಕಾರ ಮಾತಿರೆಗ್ಲ ನಮ್ಮ ಫ್ಯಾಮಿಲಿ ಪೂರ ರೆಡಿ ಆದ ಇತ್ತೆ ಆರು ಬಾಬುನ ಬರ್ಡೇ ಪಾರ್ಟಿ ಉಂಡಿನಿ ಅಂಚ ಐಕ್ ಪೋಂದುಲ್ಲ ಬರ್ಡೇ ಮುರಣಿ 22 ಇತ್ತೀನಿ ಅಂಡ್ ಆ ಪಾರ್ಟಿ ವೀಕೆಂಡ್ ಇದ್ದೀರ ಅಂಚ ನಮ್ಮ ಪೂರ ರೆಡಿ ಆದ ಪೋಂದುಲ್ಲ ಏನಿತ್ತ ಥೀಮ್ ಬತ್ತದ ಕಾರ್ ರೇಸಿಂಗ್ ಅಂಚ ಥೀಮ್ ಅಂಚ ಬ್ಲ್ಯಾಕ್ ವೈಟ್ ರೆಡ್ ಮೂಜಿ ಕಲರ್ ಆಪ್ಷನ್ ಇತ್ತಂಡ ಪಂಡ ಡ್ರೆಸ್ ಕೋಡ್ಗ ಅಂಚ ನಮ್ಮ ಫ್ಯಾಮಿಲಿ ಬ್ಲ್ಯಾಕ್ ಪಾಡ್ತ ನಮ್ಮ ಅಂಚನೆ ನಮ್ಮ ಕೆಲವು ಲೇಡೀಸ್ ಬ್ಲ್ಯಾಕ್ ಪಾಡ್ ಒಂದುಲ್ಲೇರ ಗ್ರೂಪ್ ಡಿಸೈಡ್ ಆಂಡ್ ಅಂಚ ಪಿದಾರ್ದು ಪೋಂದುಲ್ಲ ತೆ ಸಾಯಿ ಏರ ಬಡ್ಡೆ ಬಪ್ಪಿನ ಸಾಯಿರ ಸೇ ಹಾಯ್ ಸಮಥಿಂಗ್ ಹಾಯ್ ವಾಟ್ मेरे बाले दा पप्पा मेरा अंकल पूरा ड्रेस कोड पंड पाडु चेर slowly ಮಸ್ತ್ ಸರಿ ದಿಗೆ ಸರಿ ಅವಿಯು ಬೇಸ್ ಸರಿಯು ಅವೇ ಮೆಲ್ಲದಿ ಓಡಾಡ್ತೆ Okay, 5 more seconds. 3. Okay, done.
ಟೇಬಲ್ ಮುಟ್ರೆಜ್ಜಿ Okay, it's okay. Have you looking at clap? 1 minute time, huh? Slowly, slowly, slowly. Very good, yeah. Yeah. Very good, very good. Guruvanna, Pandu. Guruvanna, Pandu. Sharadanna, sound happens. Do you? I don't know. Very good. Oh, Rajesh Akka, Radha Chitta Vaidara. Chetan Akka, Radha Chitta. Okay. 1 second. Stop. Stop. Okay. ಸುಷ್ಮಾ ಪರವಾಗಿ ಸ್ವಾಗತವನ್ನು ಬಯಸಿದ ತಮ್ಮೆಲ್ಲರಿಗೂ ತಿಳಿದಿರುವಂತೆ ನಿನ್ನೆ ಮಾಡಿದಲ್ಲಿ ಒಂದು ಪ್ರೀಮಿಯರ್ ಕನ್ನಡ ವಿಷಯವಾಗಿ ಬಹಳಷ್ಟು ಜನ ಮೂವಿಯನ್ನು ರಿಕ್ವೆಸ್ಟ್ ಮಾಡಿದ್ದೀರಾ. ನವೆಂಬರ್ 14ಕ್ಕೆ ಅದು ಭಾರತದಾದ್ಯಂತ ತೆರೆ ಕಾಣಲಿದೆ. ಆ ಮೂವಿಯ ಒಂದು ಪ್ರೀಮಿಯರ್ ಶೋಗೆ ಭಾರತಕ್ಕೆ ನಮ್ಮ ತಾಯ್ನಾಡಿನಿಂದ ಆಗಮಿಸಿರುವಂತಹ ನಮ್ಮವರೇ ಆದಂತಹ ಶ್ರೀಮಾನ್ ದೀಪಕ್ ಶೆಟ್ಟಿ ಅವರು ಒಟ್ಟಿಗಿದ್ದಾರೆ. ಅವರಿಗೆ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಹಾಗೂ ಕಿಶನ್ ಫ್ಯಾಮಿಲಿಯ ಪರವಾಗಿ ಈ ಒಂದು ಪುಟ್ಟ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಇನ್ನು 1 ಗಂಟೆಯಲ್ಲಿ ಅವರು ಫ್ಲೈಟಿಗೆ ಬೋರ್ಡ್ ಆಗಿದ್ದಾರೆ. ಜಾಸ್ತಿ ಸಮಯ ತಗೊಳ್ಳದೆ ನಾನು ಸತ್ಯದ ಅಭಿನಂದನವರು ಬರಬೇಕು ಅಂತ ಕೇಳ್ತೇನೆ. ದೀಪಕ್ ಮಾತಾಡೋಕ್ಕಿಂತ ಮುಂಚೆ ಅವರು ನೀವೊಂದೆರಡು ವಿಷಯ ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಆರ್ವಿಕ್ಗೆ ಹ್ಯಾಪಿ ಬರ್ತ್ಡೇ ಟು ಆರ್ವಿಕ್. ಗಾಡ್ ಬ್ಲೆಸ್ ಯು ಅಂಡ್ ಪ್ರೌಡ್ ಪೇರೆಂಟ್ಸ್. ನಾವು the movie Baikyada, and he acted very well as a villain, and he's acted in so many, he has acted in many Telugu movies. So next the Kodaikanal show ಬೇಕೋಡು ನಮ್ಮ ಪಂಚ ಮಾತೋಡು ನೀವು ಮಾತೆಲ್ಲ ಬರೋಡು ಅವಂತಂದ್ರೆ ಸೊ ಐ want to wish him all the very best and good luck to you. So I would request Deepak to speak a few words to you lovely people. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಪಕ್ ಶೆಟ್ಟಿ ಅಂತ. ಅಣ್ಣ ಹೇಳಿದ್ರು ಇಲ್ಲಿ ಒಂದು ನಮ್ಮವ್ರದ್ದು ಮಗುದು ಬರ್ತ್ಡೇ ಪಾರ್ಟಿ ಇದೆ, ಹೋಗಿ ಬರೋಣ. ಬಟ್ ಇಷ್ಟೆಲ್ಲ ಪ್ಲಾನಿಂಗ್ ಮಾಡಿದ್ದಾರೆ. ಎಂಟ್ರಿ ಆಗ್ತಿದ್ದಾಗಲೇ ಹಾಡು ಸಂತೋಷಕ್ಕೆ ಹಾಡು ಅಂತ ನನಗೆ ಕೇಳಿದ್ದೆ. ಬಟ್ ಇವಾಗ ಇನ್ನು ಹಾಡಕ್ಕಾಗಲ್ಲ ಸಂತೋಷದಲ್ಲಿ. ಬಟ್ ನಿಮ್ಮನ್ನೆಲ್ಲ ಇಲ್ಲಿ ಭೇಟಿ ಮಾಡಿ ತುಂಬಾ 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 ಸಂತೋಷ ಆಗಿದೆ. ನಿನ್ನೆ ಅಷ್ಟೇ ಒಂದು ಜೈ ಸಿನಿಮಾ ಅಂತ ಪ್ರೀಮಿಯರ್ ಆಗಿದೆ. ನೀವೆಲ್ಲ ಎಷ್ಟು ಜನ ಬಂದಿಲ್ವೋ ಗೊತ್ತಿಲ್ಲ. ಬಟ್ ದಯವಿಟ್ಟು ಸಿನಿಮಾ ನೋಡಿ. ಅದ್ಭುತವಾದಂತಹ ಒಂದು ಸಿನಿಮಾ. ಫಸ್ಟ್ ಟೈಮ್ ತುಳುವಲ್ಲಿ ಬಂದಿರುವಂತ ಹೋಗ್ಬಿಟ್ಟು ಬೈಕೆ ಬಂದ್ ಮಾಡ್ತಾರೆ. ಮಕ್ಕಳು ಹೀಗೆ ಇರಬೇಕು, ಫ್ರೀ ಆಗಿರ್ಬೇಕು, ಫ್ರೀಡಮ್ ಇರಬೇಕು ಅವ್ರಿಗೆ. ವೆರಿ 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 ಹ್ಯಾಪಿ ಬರ್ತ್ಡೇ ಟು ಆರ್ವಿಕ್. ಸೊ ಇನ್ನೊಂದ್ಸರಿ ಬರ್ಬೇಕು ಅಂತ ತುಂಬಾ ಆಸೆ ಇದೆ. ಬೈರಿಂಗ್ಗೆ ಕೆಲಸದ ಮೇಲೆ ಬೇರೆ ಯಾವ ಕಡೆ ಹೋದ್ರು ಇನ್ನೊಂದ್ಸರಿ ಬರ್ಬೇಕು ಅಂತ ಆಸೆ ಆಗಲ್ಲ. ಬಟ್ ಬೈರಿಂಗ್ ಬಂದ್ಮೇಲೆ ಇನ್ನೊಂದ್ಸರಿ ಬರ್ಬೇಕು ಅಂತ ಆಸೆ ಆಗ್ತಾ ಇದೆ. ಸೊ ದೇವರು ಇಚ್ಛೆ ಇದ್ರೆ ಖಂಡಿತ ಇನ್ನೊಂದ್ಸರಿ ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ದಯವಿಟ್ಟು ಸಿನಿಮಾ ನೋಡಿ, ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ. ಧನ್ಯವಾದಗಳು. Thank you very much and enjoy the rest of the day. Thank you so much. Thank you. ಕಿಶನ್ ಅನ್ನ ಪಾರ್ದರತನ ಪೊಕ್ಕಡೆ ನಾಡವನ ತಿಕ್ಕಣ ಸರಿ ತೂಲೆ One cup,
Double game.